ನಿಧಾನಗತಿ ಕಾಮಗಾರಿಯಿಂದ ಆಕ್ರೋಶಕ್ಕೆ ಕಾರಣವಾಗಿರುವ ಪಂಪ್ವೆಲ್ ಹಾಗೂ ತೊಕ್ಕೊಟ್ಟು ಫ್ಲೈಓವರ್ ಪೂರ್ಣಗೊಳಿಸುವುದಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲು ಅಂತಿಮ ಗಡುವನ್ನು ನೀಡಿದ್ದಾರೆ. ಅಷ್ಟರೊಳಗೆ ಕಾಮಗಾರಿ ಮುಗಿಯದಿದ್ದರೆ ಈ ಮಾರ್ಗದ ಎಲ್ಲಾ ಟೋಲ್ ಸಂಗ್ರಹವನ್ನ ಜನರ ಜೊತೆ ಸೇರಿ ರದ್ದುಗೊಳಿಸುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪ್ರಾಧಿಕಾರದ ಅಧಿಕಾರಿಗಳ ತುರ್ತು ಸಭೆ ನಡೆಸಿದ ಅವರು ಕಾಮಗಾರಿ ವಿಳಂಬಕ್ಕೆ ಅಧಿಕಾರಿಗಳು ಮತ್ತು ನವಯುಗ ಸಂಸ್ಥೆಯ ಪ್ರತಿನಿಧಿಗಳನ್ನ ತೀವ್ರವಾಗಿ ತಾರಾಟೆಗೆ ತೆಗೆದುಕೊಂಡರು. ಡಿಸೆಂಬರ್ ಒಳಗೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಮತ್ತು 10 ದಿನದೊಳಗೆ ನವಯುಗ ಸಂಸ್ಥೆ ಅಫಿಡವಿಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕೆಂದರು. ಪಂಪ್ವೆಲ್ನಲ್ಲಿ ಫ್ಲೈಓವರ್ ಕಾಮಗಾರಿ ನಿಧಾನಗತಿಯಿಂದ ಸಾಗ್ತಾ ಇದೆ. ಪಿಲ್ಲರ್ ಏರಿಕೆಗೆ ನಾನೇ ಸೂಚಿಸಿದ್ದೆ, ಆದರೂ ಕಾಮಗಾರಿ ಪ್ರಗತಿ ಕಾಣ್ತಿಲ್ಲ. ಸೆಪ್ಟೆಂಬರ್ ವರೆಗೆ ಕಾಲಾವಕಾಶ ಕೊಡಲು ಸಾಧ್ಯವಿಲ್ಲ. ಈ ಕಾಮಗಾರಿಯು ಡಿಸೆಂಬರ್ ಒಳಗೆ ಪೂರ್ತಿಯಾಗಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ತೊಕ್ಕೊಟ್ಟು ಫ್ಲೈಓವರ್ ಕಾಮಗಾರಿ ಕಳೆದ 6-7 ವರ್ಷಗಳಿಂದ ನಡೀತಾ ಇದೆ. ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತಗೊಳಿಸುವುದಾಗಿ ತಿಳಿಸಿದ್ರು. ಈಗ ಜನವರಿವರೆಗೆ ಅವಧಿ ಬೇಕು ಎನ್ನುತ್ತಿದ್ದಾರೆ ಎಂದರು. ಹಿಂದೆ ಏನು ಸಮಸ್ಯೆ ಇದೆ ಅದೆಲ್ಲ ಅವರು ತಿಳ್ಕೊ. ಅದಕ್ಕೆ ನೀವು ಈಗ ಮಾಡಬೇಕಾದ ಕೆಲಸಗಳನ್ನ ಟೈಮ್ ಅಲ್ಲಿ ಮಾಡಿದ್ರೆ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ನಿಮಗೆ ಸಹಕಾರ ಕೊಡ್ಬೋದು, ಪ್ರಪೋಸಲ್ ಅಪ್ರೂವಲ್ ಮಾಡಿಸ್ಬೋದು, ಅಷ್ಟು ಬಿಟ್ಟು ನಿಮ್ಗೆ 4 ಜೋರು ಮಾಡ್ಬೋದು. ಅದನ್ನು ನೀವು ಯಾವ್ದು ಮಾಡಿದ್ರೆ ನಾನು ಯಾಕೆ ನಿಮ್ಮ ಹತ್ರ ಕ್ವಶನ್ ನಂದು ಏನು ಹೇಳಿದ್ರೆ ಡಿಲೇ ಯಾಕೆ ಮಾಡ್ತೀರಿ? ಈಗ ಮಾಡಲೇಬೇಕಾದ ವರ್ಕ್ಗಳು ಅದು ಪ್ರತಿ ವರ್ಷ ಸತ್ಕೇಂದ್ರದಲ್ಲಂತೂ ಪ್ರತಿ ವರ್ಷ ಚರಂಡಿ ಕ್ಲೀನ್ ಮಾಡಲೇಬೇಕು. ನೀವು ಘಟ್ಟದ ಮೇಲೆ ಮಾಡಿದ್ರು ಮಳೆ ಬರೋದಿಲ್ಲ, ಏನು ಸಮಸ್ಯೆ ಇಲ್ಲ, ರಸ್ತೆ ಹಾಳಾಗೋದಿಲ್ಲ. ಇಲ್ಲಿ ಅಷ್ಟು ರಸ್ತೆ ಹಾಳಾಗೋದಿಲ್ಲ. ಸರ್ಕಲನ್ನ ಇದು ಮಾಡಿಕೊಡ್ಲಿಲ್ಲ, ಶಿಫ್ಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಡಿಸೈನ್ ಚೇಂಜ್ ಮಾಡಬೇಕು ಅಂತ ಕೂತಿದ್ರು. ಆ ಕಾರಣಕ್ಕೆ 6 ತಿಂಗಳು ನಿಮಗೆ ಅಷ್ಟು ಕೊಟ್ಟೇವು. ಹೌದಾ? ಆ ಕಾರಣಕ್ಕೆ 6 ತಿಂಗಳು ನಿಮಗೆ ಅಷ್ಟು ಕೊಟ್ಟೇವು. ಈಗ ಅವ್ರದ್ದು ಯಾರ್ದು ಉಪದ್ರ ಇಲ್ಲ. ನಾನು ಹೇಳಿದೆ ನಿಮ್ಮ ಹತ್ರ ಪಿಲ್ಲರ್ ರೇಸ್ ಮಾಡಿ ಅದನ್ನು ಮಾಡಿ ನಾನಿದ್ದೇನೆ ಅಂತ ಹೇಳಿದ್ದೆ. ನನಗೆ ಸ್ಪಾಟಲ್ಲಿ ಬಂದು ಹೇಳಿ ಹೋಗಿದ್ದೆ. MLA ಅವರನ್ನು ಕರ್ಕೊಂಡು ಬಂದು ಹೇಳಿದ್ದೆ, ಇಲ್ಲಿ ಶುರು ಮಾಡಿದ್ದೆ. ನೀವಿದ್ರೆ MLA ಅವರು MLC ಅವರು ಎಲ್ಲರೂ ಒಟ್ಟಿಗೆ ಬಂದರು. ಆನಂತರ 6 ತಿಂಗಳು ಎಕ್ಸ್ಟೆನ್ಷನ್ ಕೊಟ್ಟು ನೀವು ಹೇಳಿದ ಡೇಟನ್ನು ತಗೊಂಡು ಮಾಡಿ ಅಂತ ಹೇಳಿದ್ರು. ಮಾಡ್ಲಿಕ್ಕೆ ಆಗಿದ್ರೆ ನಾವೇನು ಮಾಡ್ಬೇಕು? ಟೋಲ್ ಗೇಟ್ ನಿಲ್ಲಿಸ್ಬೇಕು. ಅವ್ರು ಹೇಳಿದ್ದು ಸರಿ ಇದೆ, ಬೇರೆ ದಾರಿ ಇಲ್ಲ ನಮಗೆ. ಎಷ್ಟು ಜನ ನಿಮ್ಮಲ್ಲಿ ಕಾಂಪನ್ಸೇಷನ್ ತಗೊಂಡು ಅವರು ಇನ್ನೂ ಬಿಲ್ಡಿಂಗ್ ಹೊಡಿಲಿಲ್ಲ? ಸಮಸ್ಯೆ ಇರೋದು ನಿಮ್ದು. ತೊಕ್ಕೊಟ್ಟಲ್ಲಿ ಹೊಡಿಯೋದು ನಿಮ್ಮ ಸಮಸ್ಯೆ. ಕಾಂಪನ್ಸೇಷನ್ ಕೊಟ್ಟು 5 ವರ್ಷ 6 ವರ್ಷ ಜನ ಏನು ಸರ್ಕಾರದ ಹಣ ತಿಂದ್ಕೊಂಡು ಬದುಕುದು? ಯಾವ ಮಂತ್ರಿ, ಯಾವ MLA ಯಾರಾದ್ರೂ ಏನ್ರಿ ಸರ್ಕಾರದ ಹಣ ನಾನಾದ್ರೂ ಅದನ್ನು ಮಾಡಬಾರ್ದು. ನೀವು ಹೇಳಬೇಕಿತ್ತು, ಅದು ಕೆಲಸ ನೀವು ಕ್ಲಿಯರ್ ಮಾಡಬೇಕಿತ್ತು. ಹಾಗಾಗಿ ಆವತ್ತು ಹೇಳಿದಾಗ ಇವರು ಡಿಸೆಂಬರಲ್ಲಿ ಹೇಳಿದ್ರು ನಮಗೆ ಮೇಯಲ್ಲಿ ಬಿಟ್ಕೊಡ್ತೇವೆ ಅಂತ. ಈಗ ನೀವು ಅಲ್ಲಿ ಸೈಟ್ ನೋಡೋರು, ನಾನು ಅಜಿತ್ ಹತ್ರ ಕೇಳಿದ್ರೆ ನೀವು ಮಾಡಿಸ್ಬೇಕಲ್ಲ ಅದನ್ನು. ನಮಗೆ ಫೈನಾನ್ಸ್ ಪ್ರಾಬ್ಲಮ್ ಅಂತ ಕೇಳಿದ್ರು. ಅಜಿತ್ ಇದ್ರು, PD ಇದ್ರು, ನೆನಪಿದೆಯಲ್ಲ ಹೋಗುತ್ತಿಲ್ಲ. ಏನು ಪ್ರಾಬ್ಲಮ್ ಈಗ ಅಂತ ಹೇಳಿದ್ರು. JCB ಹಾಕಲಿಕ್ಕೆ ಡೀಸೆಲ್ ನಾನು ಜವಾಬ್ದಾರಿ ಅಂತ ಹೇಳಿದೆ. ಹೌದಲ್ಲ? ನಾನು ಜವಾಬ್ದಾರಿ. ಹೋಗಿ ಇಂಥ ಪೆಟ್ರೋಲ್ ಪಂಪ್ ಬುಕ್ ಮಾಡಿ, ಏನು ಬೇಕಾದ್ರೂ ಕೆಲಸ ಮಾಡಿ, ಅದರ ಪೇಮೆಂಟ್ ಮಾಡೋದು ನಾನು ಅಂತ ಹೇಳಿದ್ರು. ಸರ್ಕಾರದ ಹತ್ರ ಕೇಳಲಿಲ್ಲ, ನಾನು ಜವಾಬ್ದಾರಿ ಮಾಡಿ ಅಂತ ಹೇಳಿದೆ. ಮಾಡಲಿಲ್ಲ. ಇನ್ನೇನು ಹೇಳ್ಬೇಕ್ರಿ ಒಬ್ಬ MP ಆಗಿ? ಯಾವುದಾದ್ರೂ MP ಹೇಳ್ದಾನ್ರಿ ನಾನು ಜವಾಬ್ದಾರಿ, ಏನಾದರೂ ನಾನು ರಿಸ್ಕ್ ತಗೊಳ್ತೇನೆ ಹೇಳಿದೆ. ಅದರ ಇಡೀ ಸಾಲ ನಾನು ಕೊಡ್ತೇನೆ ಅಂತ ಹೇಳಿದೆ. ಸಾಲ ಮಾಡಿ ನಿಮಗೆ ಕಟ್ತೇನೆ, ಪೆಟ್ರೋಲ್ ಪಂಪಲ್ಲಿ ಡೀಸೆಲ್ ಹಾಕಿ ಹೇಳಿದೆ. ಪಂಪ್ ಹಾಕಿ ಅಂತ ಹೇಳಿ ಒಂದು ಇಷ್ಟು ದೊಡ್ಡ ಕಂಪನಿಗೆ ಡೀಸೆಲ್ ಇಲ್ಲ, ಮಾನವರ್ಯಾದಿದ್ದೀರಿ ಅವ್ರಿಗೆ. ನೀವು ಕೆಲಸ ಮಾಡಿಸ್ಬೇಕಾ ಬೇಡ? ನಿಮಗೆ ಸಂಬಳ ಸರ್ಕಾರ ಕೊಡುತ್ತಾ ಇಲ್ವ? ಯಾಕೆ ಕೊಡುತ್ತೆ ನಿಮಗೆ? ಹೋಗಿ ನೀವು.